ಬೆಳೆಯುತ್ತಲೇ ಹೋಗುತ್ತದೆ. ತನ್ನ ವಯಸ್ಸಿಗಿಂತಲೂ ಮೀರಿದ ಯೋಚನಾ ಶಕ್ತಿಗಳನ್ನ ಹೊಂದಿರುವ ಸ್ವಸ್ತಿಕ್ ಈಗಾಗಲೇ ತನ್ನ ಅಪ್ರತಿಮ ಸಾಧನೆಯ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾನೆ. ಆತನ ಒಳಗೆ ಇನ್ನಷ್ಟು ಯೋಚನೆ, ಮುಂದಾಲೋಚನೆ ಹಾಗೂ ಕಲ್ಪನೆಗಳಿದ್ದು ಅವುಗಳೆಲ್ಲವೂ ಈಡೇರಲಿ. ಈ ಮೂಲಕ ವಿಜ್ಞಾನ ಲೋಕಕ್ಕೆ ಕರಾವಳಿಯ ಒಂದು ತಾರೆ ಸೇರ್ಪಡೆಗೊಳ್ಳಲಿ ಎನ್ನುವುದು ಎಲ್ಲರ ಹಾರೈಕೆಯಾಗಿದೆ. ನಮಸ್ತೆ, ನಾನು ಸ್ವಸ್ತಿಕ್ ಪದ್ಮ ಅಂತ, ವಿವೇಕಾನಂದ PU ಕಾಲೇಜ್ನ ಸೆಕೆಂಡ್ ಇಯರ್ ಸ್ಟೂಡೆಂಟ್. ನಾನು ಈ ಪ್ರಾಜೆಕ್ಟ್ ಅಥವಾ ವಿಜ್ಞಾನ ಮಾದರಿಯನ್ನು ಸ್ಟಾರ್ಟ್ ಮಾಡಿದ್ದು ನಾನು ಶಾಲೆಯಲ್ಲಿರಬೇಕಾದ್ರೆ. ನಾನು ಕಲಿತದ್ದು ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಪುತ್ತೂರಲ್ಲಿ. ನಾನಿವತ್ತು ಇಲ್ಲಿ ನಿಂತು ಮಾತಾಡೋಕ್ಕೆ ಎಷ್ಟು ಪ್ರಶಸ್ತಿಗಳು ಬಂದಿದೆ ಅದಕ್ಕೆ ಎಲ್ಲ ಕಾರಣ ನನ್ನ ಶಾಲೆ ಮತ್ತು ನನ್ನ ಕಾಲೇಜಿನ ಸಪೋರ್ಟ್ ಮತ್ತು ನನ್ನ ಪೇರೆಂಟ್ಸ್ ಹಾಗೂ ಬಂಧು ಬಳಗ ಎಲ್ಲರೂ ಸಹ ನನಗೆ ಪ್ರೋತ್ಸಾಹ ಮಾಡಿದ್ದಾರೆ, ಎಲ್ಲರೂ ಸಹ ಸಹಾಯ ಮಾಡಿದ್ದಾರೆ. ಅವರ ಒಂದು ಪ್ರೋತ್ಸಾಹ ಹಾಗೂ ಒಂದು ಸಹಾಯದಿಂದಾಗಿ ನನಗೆ ಇವತ್ತು ಈ ಪ್ರಶಸ್ತಿಗಳೇನು ಬಂದಿದೆ ಅಥವಾ ನನ್ನ ಹೆಸರನ್ನೀಗ ಒಂದು ಗ್ರಹಕ್ಕೆ, ಒಂದು ಪುಟ್ಟ ಗ್ರಹಕ್ಕೆ ಇಡ್ತಾರೆ. ಎಲ್ಲ ಸಾಧನೆಗೆ ನನಗೆ ಸಪೋರ್ಟ್ ಮಾಡಿದವರು ನನ್ನ ಶಾಲೆ, ಕಾಲೇಜ್ ಮತ್ತು ನನ್ನ ಪೇರೆಂಟ್ಸ್ ಮತ್ತು ಫ್ಯಾಮಿಲಿ ಅಂತ ಹೇಳ್ಬೋದು. ಹಾಗೆ ನಾನು ಆ್ಯಕ್ಚುಲಿ ಪ್ರಾಜೆಕ್ಟ್ ಎಲ್ಲ ಚಿಕ್ಕದಿರುವಾಗಲೇ ಹೀಗೆ ಎಂತಾದರೂ ತಂದರೆ ಅದನ್ನು ಬಿಚ್ಚೋದು, ಅದನ್ನೆಂತಾದರೂ ಅದರ ಒಳಗೆ ಎಂತ ಉಂಟಂತ ಹಾಗೆ ಸ್ವಲ್ಪ ಕ್ಯೂರಿಯಾಸಿಟಿ ಇತ್ತು. ಈ 6th 7th ಬರಬೇಕಾದ್ರೆ ನಮ್ಮ ಮ್ಯಾಮ್ ಹೀಗೆ ಪ್ರಾಜೆಕ್ಟ್ ಎಂತಾದರೂ ಕಾಂಪಿಟೇಷನ್ಗೆ ಮಾಡ್ಬೋದಾ ಹಾಗೆ ಹೇಳುವಾಗ ನಾನು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದೆ. ಫಸ್ಟ್ ನಾನು ಮಾಡಿದೆ ಅಂತಂತ ಹೇಳಿದ್ರೆ, ನಾವು ಕೃಷಿ ಮೂಲದವರು. ಹಾಗೆ ನಮ್ಮ ಮನೆ ಹತ್ರ ಒಂದು ತೋಡು ಉಂಟು. ಆ ಹಳ್ಳದಿಂದ ನೀರನ್ನು ತೋಟಕ್ಕೆ ಯಾವುದೇ ಕರೆಂಟ್ ಅಥವಾ ಏನು ಬಳಕೆ ಮಾಡದೆ ನೀರನ್ನು ತೋಟಕ್ಕೆ ಆಗುವ ಹಾಗೆ ಒಂದು ಪ್ರಾಜೆಕ್ಟ್ ಮಾಡಿದೆ. ಅದಲ್ಲಿ ಫಸ್ಟ್ ಇಯರ್ ಇದು 7th ಇರಬೇಕಾದ್ರೆ ನಾನು ಜಿಲ್ಲಾ ಮಟ್ಟಕ್ಕೆ ಹೋದೆ, ರಾಜ್ಯ ಮಟ್ಟಕ್ಕೆ ಹೋದೆ. ಹಾಗೆ ಸುಮಾರು ಇದರಲ್ಲಿ ಭಾಗವಹಿಸಿ. ಹಾಗೆ ಅಲ್ಲಿಂದ ಸ್ಟಾರ್ಟ್ ಆದದ್ದು. ಮತ್ತೆ 9th ಇರಬೇಕಾದ್ರೆ ಬೇರೆ ಬೇರೆ ಪ್ರಾಜೆಕ್ಟ್ ಮಾಡಿದೆ. 10th ಇರಬೇಕಾದ್ರೆ ಅಂದರೆ 8th ಸ್ಟಾರ್ಟ್ ಮಾಡಿದ್ದೇನೆ ಆ ಪ್ರಾಜೆಕ್ಟ್. 9th ಇರಬೇಕಾದ್ರೆ ಹೀಗೆ ಎಂಥ ಸಮಸ್ಯೆ ಅಂತ ನೋಡುವಾಗ ಈ ಪ್ಲಾಸ್ಟಿಕ್ಕಿನ ವಿಷಯವನ್ನು ನನಗೆ ಬಂತು. ಈ ಪ್ಲಾಸ್ಟಿಕ್ಕಿಂದ ಎಂತಾದರೂ ಮಾಡ್ಬೋದಾ ಅಂತ ಹೇಳಿ ನಾನು ಎಕ್ಸ್ಪೆರಿಮೆಂಟ್ಸ್ ಹಾಗೂ ಎಂಥ ಒಂದೊಂದು ಐಡಿಯಾಸನ್ನು ಹುಡುಕಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗ ಆಕ್ಸಿಡೆಂಟ್ ಆಗಿ ನಾನೊಂದು ಪ್ಲಾಸ್ಟಿಕ್ಕಿಂದ ಏನೋ ಮಾಡ್ತಾ ಇರಬೇಕಾದ್ರೆ ನಾನು ಈ ಪ್ಲಾಸ್ಟಿಕ್ ಕವರ್ಸ್ ಅಂತ ಬರ್ತದೆ, ನಾನ್ ರೀಸೈಕಲ್, ಅದನ್ನು ಯೂಸ್ ಮಾಡಿ ಅದಕ್ಕೆ ಸ್ಯಾಂಡನ್ನು, ಅದು ಬೆಂಕಿ ಹಿಡಿದರೆ ಆ ಬೆಂಕಿಯನ್ನು ನಂದಿಸಲಿಕ್ಕೆ ಅಂತ ನಾನು ಮರಳನ್ನು ಹಾಕಿದಾಗ ಅದು ಮಿಕ್ಸ್ ಆಗಿ ಒಂದು ಮೆಟೀರಿಯಲ್ ಆಯಿತು. ಹಾಗೆ ಅದನ್ನು ಮತ್ತೆ ಅದಕ್ಕೆ ಹೇಗೆ ಪ್ರಾಪರ್ಟೀಸ್ ಉಂಟು ಅಥವಾ ಅದಕ್ಕೆ ಹೇಗೆ ಸ್ಟ್ರೆಂತ್ ಉಂಟಂತ ಅನಾಲಿಸಿಸ್ ಮಾಡುವಾಗ ಅದು ಕಾಂಕ್ರೀಟಿಗಿಂತ 24 ಪಟ್ಟು ಜಾಸ್ತಿ ಸ್ಟ್ರೆಂತ್ ಉಂಟಂತ NITKಯಲ್ಲಿ ಟೆಸ್ಟ್ ಮಾಡಿದಾಗ ಗೊತ್ತಾಯಿತು. ಆವಾಗ ನನಗೆ ಅರಿವಾಯಿತು, ಇದನ್ನೊಂದು ಪ್ರಾಜೆಕ್ಟ್ ಅಥವಾ ಒಂದು ಸೈಂಟಿಫಿಕ್ ಆಗಿ ಇದನ್ನೊಂದು ಸಂಶೋಧನೆಯನ್ನು ಮಾಡಿದರೆ ನನಗೆ ಬೇರೆ ಬೇರೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಬೋದು ಅಂತ ಹೇಳಿಕೊಂಡು, ಅಥವಾ ಮತ್ತೆ ಜನರಿಗೂ ಸಹ ಈಗ ಪ್ಲಾಸ್ಟಿಕ್ ಮಾಲಿನ್ಯ ಅಥವಾ ಏನು ಪ್ಲಾಸ್ಟಿಕ್ ವೇಸ್ಟ್ ಸಮಸ್ಯೆ ಇದೆ ಅದು ದೇಶದೆಲ್ಲೆಡೆ ಇದೆ, ಎಲ್ಲ ಕಡೆಯೂ ಸಹ ಪ್ಲಾಸ್ಟಿಕ್ ವೇಸ್ಟ್ದು ಪ್ರಾಬ್ಲಮ್ ಇದೆ. ಹಾಗೆ ಆ ಕಾನ್ಸೆಪ್ಟನ್ನು ಇಟ್ಕೊಂಡು ನಾನು ಪ್ರಾಜೆಕ್ಟ್ ಮಾಡಿದೆ ಮೆಟೀರಿಯಲ್ ಅಂತ. ಆ ವರ್ಷ ನಾನು ರಾಷ್ಟ್ರ ಮಟ್ಟದ ಐರಿಸ್ ನ್ಯಾಷನಲ್ ಫೇರಲ್ಲಿ ಭಾಗವಹಿಸಿ ಅದೇ ವರ್ಷ ಗ್ರ್ಯಾಂಡ್ ಅವಾರ್ಡ್ ಸಹ ಬಂತು. ಹಾಗೆ ಭಾರತವನ್ನು ಪ್ರತಿನಿಧಿಸಲು ಆಯ್ಕೆ ಆದೆ. ಹಾಗೆ ನಾನು ಲಾಸ್ ಏಂಜಲೀಸಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಟ್ಟದ ಇಂಟರ್ನ್ಯಾಷನಲ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಫೇರ್ ಅಂತ ಅಲ್ಲಿ ಭಾಗವಹಿಸಿದಾಗ ಅಲ್ಲಿ ನನಗೆ ಆ ವರ್ಷ ಸ್ಪೆಷಲ್ ಅವಾರ್ಡ್ ಬಂತು. MIT ಲಾಂಚೆಕ್ಸ್ ಮತ್ತು ವೋಲ್ಫ್ರಾಮ್ ಟೆಕ್ನಾಲಜಿಯಿಂದ ಸ್ಪೆಷಲ್ ಅವಾರ್ಡ್ ಬಂತು. ಮತ್ತು ಅಲ್ಲಿ ನಾನೊಬ್ಬರನ್ನು ಭೇಟಿಯಾದೆ, ಅವರು ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಯ ಲೆಕ್ಚರರ್, ಹಾಗೆ ಪ್ರೊಫೆಸರ್. ಅವರನ್ನು ಭೇಟಿಯಾದಾಗ ಅವರು ಹೇಳಿದರು, ಪೇಪರ್ ಕುಡ್ ರೆವಲ್ಯೂಷನೈಸ್ ದ ವರ್ಲ್ಡ್ ಅಂತ ಹೇಳಿದರೆ ಪೇಪರಲ್ಲಿ ಎಂತ ಬೇಕಾದರೂ ಮಾಡ್ಬೋದಂತ. ಹಾಗೆ ಆ ಒಂದು ವಿಷಯ ನನ್ನ ಮನಸ್ಸಲ್ಲಿ ಗಟ್ಟಿಯಾಗಿ ಉಳಿದಿತ್ತು. ಹಾಗೆ ವಾಪಸ್ ಮಂಗಳೂರಿಗೆ ಬಂದಾಗ ನನ್ನ ಫ್ರೆಂಡ್ ಒಬ್ಬ ಇದ್ದ, ಹಾಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಪೇಪರಿಂದ ಎಂತ ಮಾಡ್ಬೋದಂತ. ಹಾಗೆ ಪೇಪರಿಂದ ಎಂತ ಮಾಡ್ಬೋದಂತ ಸಮಸ್ಯೆ ಎಲ್ಲ ನೋಡಿದಾಗ ಈ ಅಪೌಷ್ಟಿಕತೆ, ಪ್ರೋಟೀನ್ ಎನರ್ಜಿ ಮಾಲ್ನ್ಯೂಟ್ರಿಷನ್ ಅಂತ ಹೇಳೋದು ನಮ್ಮ ಭಾರತದಲ್ಲಿ ಅಂತೂ ಅದು ಅತಿ ದೊಡ್ಡ ಸಮಸ್ಯೆ ಆಗಿದೆ ಮಕ್ಕಳ ಭಾಗದಲ್ಲಿ, ಅಂದರೆ ಮಕ್ಕಳಿಗೆ. ಹಾಗೆ ಅದನ್ನು ಪ್ರೀಸಿಂಪ್ಟಮ್ಯಾಟಿಕ್ ಆಗಿ ಅಥವಾ ಒಂದು ಈಗ ಮಗು ಚಿಕ್ಕ ಇರುವಾಗ ಬ್ಲಡ್ ಎಲ್ಲ ತೆಗಿಲಿಕ್ಕೆ ಆಗೋದಿಲ್ಲ, ಹಾಗೆ ಎಂತಾದರೂ ಬೇರೆ ಯಾವುದಾದ್ರೂ ಒಂದು ಮೆಥಡಲ್ಲಿ ಮಾಡ್ಬೋದಾ ಅಂತ ಹೇಳಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರುವಾಗ ನಾವು ಮಾಡಿದೆ ಅಂತ ಹೇಳಿದರೆ ಸಲೈವ, ಈ ಎಂಜಲ್ನಿಂದ ಅವರ ಪ್ರೋಟೀನ್ ಕಂಟೆಂಟ್ ಅನ್ನು ನೋಡುವ ಒಂದು ಟೆಕ್ನಾಲಜಿಯನ್ನು ನಾವು ಡೆವಲಪ್ ಮಾಡಿದ್ವಿ. ನಾವು ಪೇಪರ್ ಸ್ಟ್ರಿಪ್ಪನ್ನು ಮಾಡಿ ಅದಕ್ಕೊಂದು ಮೊಬೈಲ್ ಆ್ಯಪ್ ಮಾಡಿದ್ವಿ.
ಹಾಗೆ ಪೇಪರ್ ಸ್ಟ್ರಿಪ್ಪಿಗೆ ಸಲೈವ ರಿಯಾಕ್ಟ್ ಆದರೆ ಅಲ್ಲಿ ಕಲರ್ ಚೇಂಜ್ ಆಗ್ತದೆ. ಆ ಕಲರ್ ಚೇಂಜನ್ನು ಈ ಮೊಬೈಲ್ ಆ್ಯಪಲ್ಲಿ ಸ್ಕ್ಯಾನ್ ಮಾಡಿದಾಗ ಅದು ಎಕ್ಸಾಕ್ಟ್ ಅವರ ಬ್ಲಡ್ಡಲ್ಲಿ ಎಷ್ಟು ಪ್ರೋಟೀನ್ ಕಂಟೆಂಟ್ ಇದೆ ಅಂತ ಹೇಳಿದಾಗೆ ಹೇಳ್ತದೆ. ಹಾಗೆ ನೆಕ್ಸ್ಟ್ ಅದನ್ನು ಮಾಡ್ತಾ ಇರಬೇಕಾದ್ರೆ ನಮಗೊಂದು ಇನ್ನೊಂದು ಆಕ್ಸಿಡೆಂಟ್ ಎಂತ ಆದದ್ದು ಅಂತ ಹೇಳಿದರೆ, ನಮಗೆ ಅದಲ್ಲಿ ಓರಲ್ ಕ್ಯಾನ್ಸರ್ ಅಂತ ಇದೆ, ಬಾಯಿ ಕ್ಯಾನ್ಸರ್, ಅದನ್ನು ಸಹ ಅದರಲ್ಲಿ ಪತ್ತೆ ಹಚ್ಚಲಿಕ್ಕೆ ಆಗ್ತದೆ ಅಂತ ಹೇಳಿ ನಮಗೆ ಗೊತ್ತಾಯಿತು. ಹಾಗೆ ಇದು ಮೇಯ್ನಾಗಿ ಅಂತಂತ ಹೇಳಿದರೆ, ಈಗ ಸಾವಿರಾರು ರೂಪಾಯಿ ಖರ್ಚಾಗುವ ಟೆಸ್ಟನ್ನು ನಾವು ಕೇವಲ 2 ರೂಪಾಯಲ್ಲಿ ಪೇಪರಲ್ಲಿ ಮಾಡ್ಬೋದು ಅಂತ ಹೇಳೋದು ನಮ್ಮ ಟೆಕ್ನಾಲಜಿ. ನಾವು ಈಗ ಪೇಪರ್ ಮತ್ತು ಫೋನ್ ಮೊಬೈಲ್ ಆ್ಯಪನ್ನು ಯೂಸ್ ಮಾಡಿಕೊಂಡು ಅದನ್ನು ಮಾಡ್ತಾ ಇದ್ದೇವೆ. ಹಾಗೆ ಆ ಪ್ರಾಜೆಕ್ಟನ್ನು ಸಹ ಐರಿಸ್ ನ್ಯಾಷನಲ್ ಫೇರಲ್ಲಿ ಮಾಡಿದಾಗ ಅಲ್ಲಿ ನಮಗೆ ಗ್ರ್ಯಾಂಡ್ ಅವಾರ್ಡ್ ಬಂತು. ಹಾಗೆ 2ನೇ ಬಾರಿಗೆ ಸಿಲೆಕ್ಟ್ ಆಗುತ್ತೆ ಭಾರತವನ್ನು ಪ್ರತಿನಿಧಿಸಲಿಕ್ಕೆ, ಅದು ತುಂಬ ಖುಷಿಯಾಯಿತು. ಹಾಗೆ ಕಳೆದ ಮೇಯಲ್ಲಿ ನಡೆದ ಇಂಟರ್ನ್ಯಾಷನಲ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಫೇರಲ್ಲಿ ಭಾಗವಹಿಸಿ ನಮಗಲ್ಲಿ 2nd ಗ್ರ್ಯಾಂಡ್ ಅವಾರ್ಡ್ ಬಂತು. ಹಾಗೆ ಅಲ್ಲಿ ಹೇಗೆ ಅಂತ ಹೇಳಿದರೆ, 2nd ಗ್ರ್ಯಾಂಡ್ ಅವಾರ್ಡ್ ಮತ್ತು 1st ಗ್ರ್ಯಾಂಡ್ ಅವಾರ್ಡ್ ಬಂತು. ಸೊಸೈಟಿ ಫಾರ್ ಸೈನ್ಸ್ ಆ್ಯಂಡ್ ಪಬ್ಲಿಕ್ ಅವರು ನಮ್ಮ ಹೆಸರನ್ನು ಚಿಕ್ಕ ಗೃಹಕ್ಕೆ ಪುಟ್ಟ ಮೈನರ್ ಪ್ಲಾನೆಟಿಗೆ ಇಡಲಿಕ್ಕೆ ಇಂಟರ್ನ್ಯಾಷನಲ್ ಆಸ್ಟ್ರೋನಾಮಿಕಲ್ ಯೂನಿಯನ್ ಮತ್ತು MIT ಲಿಂಕನ್ ಲ್ಯಾಬೊರೇಟರಿ ಅವರಿಗೆ ನಮ್ಮ ಹೆಸರನ್ನು ನಾಮಿನೇಟ್ ಮಾಡಿದರು. ಹಾಗೆ ಈಗ ಫೈನಲ್ ಆಗಿ ನಮಗೊಂದು ರೆಸ್ಪಾನ್ಸ್ ಬಂತು ಅವರಿಂದ, ನೀವು ಸಿಲೆಕ್ಟ್ ಆಗಿದ್ದೀರಿ, ನಿಮ್ಮ ಹೆಸರನ್ನು ಒಂದು ಮೈನರ್ ಪ್ಲಾನೆಟ್ಗೆ ಇಡ್ತಾ ಇದ್ದೇವೆ ಅಂತ ಹೇಳಿ ಒಂದು ಮೊನ್ನೆ ಅಷ್ಟೇ ಒಂದು ರೆಸ್ಪಾನ್ಸ್ ಬಂತು. ಹಾಗೆ ತುಂಬ ಖುಷಿ ಆಗ್ತದೆ, ಮೈನರ್ ಪ್ಲಾನೆಟ್ಗೆ ಇಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಖುಷಿ ಆಗ್ತದೆ ಅಂತ ಹೇಳಿದರೆ. ಮತ್ತು ಇನ್ನೊಂದು ಅಲ್ಲಿ ನಮಗೆ ತುಂಬ ಹೆಮ್ಮೆ ವಿಚಾರ ಎಂತಂತ ಹೇಳಿದರೆ, ನಾವು ಭಾರತವನ್ನು ಪ್ರತಿನಿಧಿಸುವಾಗ 85 ದೇಶಗಳಿಂದ ಬರುವ 2500 ಯಾರು ಸಂಶೋಧಕರಿದ್ದಾರೆ, ಯುವ ವಿಜ್ಞಾನಿಗಳಿದ್ದಾರೆ, ಅವರ ನಡುವೆ ನಾವು ಈ ಟೀಮ್ ಇಂಡಿಯಾ ಜರ್ಸಿಯನ್ನು ಹಾಕಿಕೊಂಡು ನಾವು ಭಾರತವನ್ನು ಪ್ರತಿನಿಧಿಸುವುದು ಅಂತ ಹೇಳೋದೇ ಅಲ್ಲಿ ಒಂದು ನಮಗೆ ಅದು ದೊಡ್ಡ ಸಾಧನೆ. ಅಲ್ಲಿ ನಮಗೆ ಅವಾರ್ಡ್ ಬಂದರೆ ಅದು ದೇಶಕ್ಕೆ ಅವಾರ್ಡ್ ಬಂದಾಗೆ, ಗೌರವ ತಂದಾಗೆ. ಹಾಗೆ ಅಲ್ಲಿ ಅವಾರ್ಡ್ ತೆಕ್ಕೊಳ್ಳುವಾಗ ನಮಗೆ ಸಂತೋಷ ಆಗೋದು ಅಂತಂತ ಹೇಳಿದರೆ, ದೇಶಕ್ಕೆ ಒಂದು ಕೀರ್ತಿ ಬಂತು, ಹಾಗೆ ನಮ್ಮಿಂದ ಅಷ್ಟಾದರೂ ಸಾಧ್ಯ ಆಯಿತು ಅಂತ ಹೇಳಿ ನಮಗೊಂದು ಭಾರಿ ಸಂತೋಷ ಆಯಿತು ಲಾಸ್ಟ್. ನಮಗೆ ಅವಾರ್ಡ್ ಬಂದರೆ ಅದು ದೇಶಕ್ಕೆ ಅವಾರ್ಡ್ ಬಂದಂತೆ. ಬೇರೆ ದೇಶಕ್ಕೆ ಸ್ಪರ್ಧೆಗೋಸ್ಕರ ಹೋದಾಗ ಅಲ್ಲಿ ನಮ್ಮ ದೇಶವನ್ನು ಗುರುತಿಸುವಾಗ ನಮಗೆ ತುಂಬಾ ಖುಷಿಯಾಗುತ್ತದೆ. ನಾನು ಎಲ್ಲರಿಂದಲೂ ಒಂದೊಂದು ಅಂಶಗಳನ್ನು ಅಳವಡಿಸಿದ್ದೇನೆ ಎನ್ನುತ್ತಾನೆ ಸ್ವಸ್ತಿಕ್. ಈತನ ಸಾಧನೆ ನಿರಂತರವಾಗಿರಲಿ. ಈ ಮೂಲಕ ಈ ಪ್ರತಿಭೆಯು ಭಾರತದ ಕೀರ್ತಿ ಪತಾಕೆಯನ್ನು ವಿಶ್ವದೆತ್ತರಕ್ಕೆ ಹಾರಿಸಲಿ ಎಂದು ಆಶಿಸುತ್ತಾ ಈ ವಿಶೇಷ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡುತ್ತೀರಿ V4 ನ್ಯೂಸ್. ಮುನ್ನುಡಿ ಮುನ್ನಡೆಗಾಗಿ.